ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಹಿತ ಬೆಳಪು ದೇವಪ್ರಸಾದ್ ಶೆಟ್ಟಿ ಚುನಾವಣೆಯ ಸಂದರ್ಭ ಜಾತಿ ರಾಜಕೀಯ ಮಾಡಿದ್ದರ ಪರಿಣಾಮವಾಗಿ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂಬುದಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಹೇಳಿದ್ದಾರೆ. ಅವರು ಕಾಪುವಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪುರಸಭೆಯ ಪ್ರಥಮ ಚುನಾವಣೆಯಲ್ಲಿ 100 ಕೋಟಿ ತರುತ್ತೇನೆ, ಕುಡಿಯುವ ನೀರಿನ ಯೋಜನೆ, ತ್ಯಾಜ್ಯ ವಿಲೇವಾರಿ, ರಸ್ತೆ ನಿರ್ಮಾಣ ಮೊದಲಾದ ಕಾಮಗಾರಿಗಳ ಪಟ್ಟಿ ತಯಾರಿಸಿ ಚುನಾವಣಾ ಪ್ರಚಾರ ನಡೆಸಿದ ಇವರು ಜನರನ್ನ ವಂಚಿಸಲು ಸಫಲರಾಗಿ ಜಯ ಗಳಿಸುವಂತಾಯಿತು. ಆದರೆ ಅಧಿಕಾರಾವಧಿಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಣಿಸಿದ ಯಾವುದೇ ಭರವಸೆಯನ್ನ ಈಡೇರಿಸಲು ವಿಫಲವಾದ ಇವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹೇಳಿದರು. ಪದೇ ಪದೇ ನಾನು 100 ಕೋಟಿ ತಂದಿದ್ದೇನೆ, 100 ಕೋಟಿ ತಂದಿದ್ದೇನೆ ಅಂತ ಹೇಳ್ತಾ ಇದ್ದೆ. ಈ 100 ಕೋಟಿಯಲ್ಲಿ ಎಷ್ಟು ಕಾಮಗಾರಿ ಆಗಿದೆ ಮತ್ತು ಅದನ್ನು ಯಾವ ರೀತಿ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೋಗಿದ್ದಾರೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಇವತ್ತು ಕಾಪುವಿನ ಕುಡಿಯುವ ನೀರಿನ ಸಮಸ್ಯೆಗೆ ದುಡ್ಡು ಇಡ್ತೇನೆ ಹೇಳಿದರು, ತ್ಯಾಜ್ಯ ವಿಲೇವಾರಿಗೆ ದುಡ್ಡು ಇಡ್ತೇನೆ ಹೇಳಿದ್ದಾರೆ, ಬೀದಿ ದೀಪಕ್ಕೆ ದುಡ್ಡು ಇಡ್ತೇನೆ ಹೇಳಿದ್ದಾರೆ. ಹೀಗೆ ಹಲವು ಕಾಮಗಾರಿಗಳ ತೋರಿಸಿ ಕಾಪುವಿನ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ರು. ತದನಂತರ ಸೊರಕೆಯವರು ಏನು ವಾಗ್ದಾನ ಮಾಡಿದರು ಅದಕ್ಕೆ ಒತ್ತು ಕೊಡದೆ ಕೇವಲ ಒಂದಷ್ಟು ಬಣ ರಾಜಕೀಯವನ್ನು ಮಾಡಿ, ಜಾತಿ ರಾಜಕೀಯವನ್ನು ಮಾಡಿ ತನ್ನ ಅವಧಿಯನ್ನು ಕಳೆದ ವಿಷ ಬೀಜವನ್ನು ಬಿತ್ತಲಿಕ್ಕೆ ಸೊರಕೆ ಮತ್ತು ಅವರ ತಂಡ ದೇವಪ್ರಸಾದ್ ಶೆಟ್ಟಿ, ಬೇರೆಯವರೆಲ್ಲ ದೇವಪ್ರಸಾದ್ ಶೆಟ್ಟಿ ಅವರು ಇಬ್ಬರು ಸೇರಿ ಒಂದಷ್ಟು ಜಾತಿಯ ಓಟು ಬಿಜೆಪಿಗಿಲ್ಲ, ಅವರ ಓಟಿಲ್ಲ, ಇವರ ಓಟಿಲ್ಲ ಅಂತೇಳಿ ಒಂದಷ್ಟು ಜಾತಿಯನ್ನು ಎತ್ತಿಕಟ್ಟುವಂಥ ಕೆಲಸ ಕೂಡ ಚುನಾವಣೆಯ ಸಮಯದಲ್ಲಿ ಆಗಿದೆ. ನಾವು ಚುನಾವಣೆ ಸಂದರ್ಭದಲ್ಲಿ ಜಾತಿಯ ವಿಷಯ ಮಾತಾಡಬಾರ್ದಂತ ನಾವು ಮಾತಾಡಲಿಲ್ಲ. ಆದರೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ಜಾತಿಯವರು ಓಟು ಕೊಟ್ಟದ್ರಿಂದ ನಾವು ಇವತ್ತು ಬಹುಮತ ಬಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಕ್ಷೇತ್ರಾಧ್ಯಕ್ಷ ಶ್ರೀಕಾಂತ್ ನಾಯಕ್, ಮುಖಂಡರಾದ ಸುರೇಶ್ ಶೆಟ್ಟಿ ಗುರ್ಮೆ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ನವೀನ್ ಶೆಟ್ಟಿ ಕುತ್ಯಾರು, ಗೋಪಾಲಕೃಷ್ಣ, ಗಂಗಾಧರ್ ಸುವರ್ಣ, ನವೀನ್ ಕಾಪು, ಸುಧಾಮ ಶೆಟ್ಟಿ, ಪ್ರವೀಣ್ ಗುರ್ಮೆ ಉಪಸ್ಥಿತರಿದ್ದರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.